ಈಗ ನಮ್ಮ ಜೊತೆ ಪ್ರಸಾದ ಸಮಿತಿಯ ಪ್ರಧಾನ ಸಂಚಾಲಕರಾದಂಥ ಪ್ರವೀಣ್ ನಟ್ಟಾರ್ ಅವರಿದ್ದಾರೆ. ಪ್ರಸಾದ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಹೇಗೆ ನಡೀತಾ ಇದೆ ಕಾರ್ಯಗಳೆಲ್ಲ? ಬಹುಶಃ ನನ್ನ ಈ ಒಂದು ಜನ್ಮದಲ್ಲಿ ಇದಕ್ಕಿಂತ ದೊಡ್ಡ ಯೋಗ ನನಗೆ ಇನ್ನೆಂದು ಸಿಗದು ಅಂತ ನನ್ನ ಭಾವನೆ. ಇಲ್ಲಿ ಈ ಬ್ರಹ್ಮಕಲಶದ ಈ ಸಮಯದಲ್ಲಿ ನನಗೂ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ಪ್ರಸಾದ ಸಮಿತಿಯ ಪ್ರಧಾನ ಸಂಚಾಲಕನಾಗಿ. ಬಹುಶಃ ನಾನು ಯಾವತ್ತೂ ನಿರೀಕ್ಷಿಸಿರಲಿಲ್ಲ, ಬಹಳಷ್ಟು ಚಿಕ್ಕ ವ್ಯಕ್ತಿಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಕಾಕತಾಳೀಯ ಶಕ್ತಿ ಎಷ್ಟಿದೆ ಅಂದರೆ ನನ್ನಂಥ ಒಬ್ಬ ಸಾಮಾನ್ಯನಿಗೆ ಇದನ್ನು ನಿರ್ವಹಿಸುವ ತಾಕತ್ತು ಕೂಡ ಅವರೇ ಕೊಟ್ಟಿದ್ದಾರೆ, ತಾಯಿ ದೇವಿ ತಿಥಿ ಮತ್ತು ಇಲ್ಲಿಯ ಸತ್ಯಗಳು. ಹಾಗಾಗಿ ನನ್ನ ಪ್ರಧಾನ ಸಂಚಾಲಕದ ಅಡಿಯಲ್ಲಿ ಒಂದು 30 ಜನ ಸಂಚಾಲಕರನ್ನು ನೇಮಿಸಿದ್ದೇನೆ ಪ್ರಸಾದ ಸಮಿತಿಯ. ಈ 30 ಜನರು ತಲಾ ಒಬ್ಬ ಸಂಚಾಲಕ 20 ಜನರಂತೆ ದಿವಸಕ್ಕೆ 4 ಸಂಚಾಲಕರು ಇಲ್ಲಿ ಸೇವೆಗೆ ಇತ್ತಾ ಇದ್ದಾರೆ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.